ಹೆಸರೇ ಮಲಬಾರ್ ಬಸಳೆ ಅಂತ ಹೇಳಿ. ಹಾಗಾಗಿ ನಮ್ಮ ಮಲಬಾರ್ ಸೈಡಿನ ಒಂದು ವಿಶೇಷವಾದಂತಹ ಬಸಳೆ ಸಾಂಬಾರನ್ನು ಮಾಡಿ ಸವಿಯುವ ಇವತ್ತು. ಈ ಬಸಳೆ ಸಾಂಬಾರು ಮಾಡ್ಲಿಕ್ಕೆ ಉಂಟಲ್ಲ, ಫಸ್ಟಿಗೆ ನಾವು ಎಲೆ ಮತ್ತು ಈ ದಂಡನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು. ಇದರಲ್ಲಿ ಹುಳ ಎಲ್ಲ ಉಂಟಾ ಅಂತೆಲ್ಲ ನೋಡ್ಬೇಕಾಗ್ತದೆ. ನೋಡಿ, ಹೀಗೆ ಎಲೆಯಲ್ಲಿ ಎಲ್ಲ ಬಲೆ ಹಿಡ್ದದಿರ್ತದೆ, ಹುಳ ಇರ್ತದೆ, ಮತ್ತೆ ಕೆಲವು ಚಿಟ್ಟೆಗಳ ಗೂಡೆಲ್ಲ ಇರ್ತದೆ. ಸೊ ಅದನ್ನೆಲ್ಲ ನಾವು ಚಂದ ಮಾಡಿ ನೋಡಿ ಕ್ಲೀನ್ ಮಾಡಿ ಇಟ್ಟುಕೊಂಡು ಮತ್ತೆ ಸಾಂಬಾರು ಮಾಡಬೇಕು.